ಕುಡ್ಲದ 4 ಜನ ಪಾಲುದಾರರು ಮುರಳೀಧರ್, ಬಿಎಸ್ ಸತೀಶ್ ಕುಮಾರ್, ಮಧುಕರ್ ಬಿ ಬೊಕ್ಕ ಮನೀಶ್ ಶೆಟ್ಟಿ ಪಾಲುದಾರಿಕೆದ ಫೋರ್ವಾಲ್ ಸಂಸ್ಥೆದ ಸುರುತ ವಾಣಿಜ್ಯ ಯೋಜನೆದ ಆರಂಭ್ ವಾಣಿಜ್ಯ ಸಂಕೀರ್ಣ ಕುಡ್ಲ ವಿಜಯ್ ಕಾಪಿಕಾಡ್ ಪರಿಸರದ ನಿರ್ಮಾಣ ಆಯರ ಉಂಡು. ಇನ್ನತ ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮನು ಬುಧವಾರ ಕಾಂಡೆ ಅಟನೆ ಮಾಡಿದ್ದೇರು. ಶ್ರೀ ಕ್ಷೇತ್ರ ಕಟೀಲ್ದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಕೆಸರ್ ಕಲ್ಲಪಾರ್ದು ಶಿಲಾನ್ಯಾಸ ನಡಪಾತ್ಕುರಿಯರು. ಮುರಳೀಧರ್ನ ಅಪ್ಪೆ ಶ್ರೀಮತಿ ಲೀಲಾವತಿ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಇನಿ ಅಪ್ಪೆ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಅಪ್ಪೆ ಅಮ್ಮನ ಎದುರುದಿ ಒಂದು ವಾ ಬೇಲೆ ಮಾಲ್ತಂಡಲ ಅವೆಕ್ ಯಶಸ್ಸು ತಿಕ್ಕೊಂಡು ಕಟೀಲ್ದಪ್ಪನ ಆಶೀರ್ವಾದ ಅನುಗ್ರಹಡ್ ಪೊಸ ಕಟ್ವಣ ಆಯ್ನಾತ್ ಬೇಗ ಪೊರ್ಲುಡೆ ನಿರ್ಮಾಣ ಆವಡ್ ಸಂಸ್ಥೆರ್ದು ದುಂಬಾಗ್ಲ ಎಡ್ಡೆಡ್ಡೆ ನಿರ್ಮಾಣ ಬೇಲೆ ಆವಡ್ ಪಣದು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಆಶೀರ್ವಚನದ ಪಾತ್ರ ಪಂಡೇರು. ಒಂದು ದೊಡ್ಡ ಸಾಧನೆಗೆ ಕೈ ಹಾಕಿದ್ದಾರೆ. ದೇವರ ತೇನವಿನ ತೃಣಮಪಿನ ಚಲತಿ ಅಂತ, ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಗಡ್ಡಿಯೂ ಹೊಂದಲಿಕ್ಕಿಲ್ಲ. ನಮಗೆ ದೊಡ್ಡ ದೇವರು ಯಾರು ಅಂತ ಕೇಳಿದರೆ ನಮ್ಮ ಮನೆಯ ದೇವರು, ತಾಯಿ ದೊಡ್ಡ ದೇವರು. ಅವ್ರ ತಾಯಿ ಹತ್ರವೇ ದೀಪ ಬೆಳಗಿಸಿದರು, ಅದು ದೊಡ್ಡ ವಿಷಯ. ಅಂತಹ ತಾಯಿಯ ಆಶೀರ್ವಾದ ಇದ್ದರೆ ಹೆತ್ತ ತಾಯಿ ತಂದಿರ ನೋಡದೆ ನಿತ್ಯ ಅನ್ನದಾನ ಮಾಡಿದರೆ ಏನು ಫಲ ಅಂತ ದಾಸರೆಲ್ಲ ಅವರ ಸ್ತುತಿಯನ್ನು ಮಾಡಿದ್ದಾರೆ ಭಗವಂತನನ್ನು. ಹಾಗೆ ತಾಯಿ ತಂದೆಯರನ್ನು ಯಾರು ನೋಡುವುದಿಲ್ವೋ ಅವರು ಏನು ಮಾಡಿದರೂ ಸಾಧನೆ ಅದು ನಿಷ್ಫಲ. ಅಂತಹ ಅವರನ್ನು ಮುಂದೆ ಇಟ್ಟುಕೊಂಡು ಈ ಮಾಡಿರತಕ್ಕಂತಹ ಒಂದು ಕಾರ್ಯ ಸಾಧನೆ ಇದು ಅತ್ಯಂತ ಉನ್ನತವಾಗಿ ಹೋಗಬೇಕು. ಒಳ್ಳೆಯ ಸಮಯ ಏನು ಅಂತಂದರೆ ಹುಣ್ಣಿಮೆ ಚಂದ್ರ ಮೇಲರ್ತರಕ್ಕೆ ಅವನ ಪ್ರಕಾಶ ಏರ್ತಾ ಹೋಗ್ತದೆ, ದಿನಕ್ಕೆ ಹೋದಾಗ ಏರ್ತಾ ಹೋಗ್ತದೆ. ಈಗ ಸರಿಯಾಗಿ ಅಷ್ಟಮಿಯ ನಂತರ ಅಷ್ಟಮಿ ಚಂದ್ರವಿಭ್ರಾಡ ದಲಿಕಸ್ಥಲ ಶೋಭಿತ ಅಂತ ತಾಯಿಯನ್ನು ಕೊಂಡಾಡಿದ್ದಾರೆ. ಇಂದೆದು ದುಂಬು ಲೇಔಟ್ದ ನಿರ್ಮಾಣ ಕಾರ್ಯ ತಂಕ್ಲೆ ಫೋರ್ ವಾಲ್ಸ್ ಸಂಸ್ಥೆರ್ದು ಮಲ್ತದ ಆಂಡ ಈತು ಮಲ್ಲಮಟ್ಟದ ವಾಣಿಜ್ಯ ಸಂಕೀರ್ಣ ಇಂದು ಸುರುತ ಯೋಜನೆ ಅಂಚಾದು ಆರಂಭ ಪಂಡದು ಪುದರ್ದೀತ ಪಂಡದು ಫೋರ್ವಾಲ್ ಸಂಸ್ಥೆದ ಪಾಲುದಾರರು ಬಿಎಸ್ ಸತೀಶ್ ಕುಮಾರ್ ತೆರಿಪಾಯರು. ಫೋರ್ವಾಲ್ ಸಂಸ್ಥೆಯ ಒಂದು ಆರಂಭದ ಪ್ರಾಜೆಕ್ಟ್, ಅದಕ್ಕೆ ನಾವು ಆರಂಭ ಅಂತ ಹೆಸರು. ಪ್ರಥಮ ಪ್ರಾಜೆಕ್ಟ್ ಅದು ಲೇಔಟ್ ಇದು ಮಾಡಿದ್ದು. ಇದು ಈ ಟೈಪ್ ಇದ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಮ್ಮ ಆರಂಭ ಇದೆ. ಇದರಲ್ಲಿ ಬೇಸ್ಮೆಂಟ್, 2 ಬೇಸ್ಮೆಂಟ್ ಇದೆ. ಒಂದು ಲೋವರ್ ಬೇಸ್ಮೆಂಟ್ ಮತ್ತು ಅಪ್ಪರ್ ಬೇಸ್ಮೆಂಟ್. ಬೇಸ್ಮೆಂಟ್ 1, ಬೇಸ್ಮೆಂಟ್ 2. ಅದರ ನಂತರ ಗ್ರೌಂಡ್ ಫ್ಲೋರು, ಲೋವರ್ ಗ್ರೌಂಡ್ ಫ್ಲೋರು, ಅಪ್ಪರ್ ಗ್ರೌಂಡ್ ಫ್ಲೋರ್ ಅಂತ 2 ಇದೆ. ಮತ್ತು ಅದರ ಮೇಲೆ ಮತ್ತೆ 4 ಫ್ಲೋರ್ಸ್ ಇದೆ. 2 ಬೇಸ್ಮೆಂಟ್ ಎಲ್ಲ ಫುಲ್ ಪಾರ್ಕಿಂಗ್. ಮತ್ತು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ 6,000 ಸ್ಕ್ವೇರ್ ಫೀಟ್ ಇದ್ದು 7,000 ಸ್ಕ್ವೇರ್ ಫೀಟ್ ಇದ್ದು ಒಂದು ಶಾಪ್ ಇದೆ. ಅದರ ನಂತರ ಮೇಲಿನ ಗ್ರೌಂಡ್ ಫ್ಲೋರಲ್ಲಿ 4,500, 3,500 4 ಶಾಪ್ ಇದೆ. 2 ಶಾಪ್ ಇದೆ ಗ್ರೌಂಡ್ ಫ್ಲೋರ್. ಅದರ ನಂತರ ಫಸ್ಟ್ ಫ್ಲೋರಲ್ಲಿ 7 ಕಮರ್ಷಿಯಲ್ ಶಾಪ್ಸ್ ಇದೆ. ಸೆಕೆಂಡ್ ಫ್ಲೋರ್ ಅದರಂತೆ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರಲ್ಲಿ 46,085 ಏನೋ ಸ್ಕ್ವೇರ್ ಫೀಟ್ ಟೋಟಲ್ ಸ್ಕ್ವೇರ್ ಫೀಟ್ ಬರ್ತದೆ, ಏರಿಯಾ ಬರ್ತದೆ. ಹಾಗೆ ಸುಮಾರು 67 ವೆಹಿಕಲ್ಸ್ ನಿಲ್ಲುವಂಥ, ಪಾರ್ಕಿಂಗ್ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಎಲ್ಲ ಮಾಡರ್ನ್ ಕಮ್ಯುನಿಟೀಸ್, ಅಂದರೆ ಎಲ್ಲ ಮಾಡರ್ನ್. ನಮ್ಮದು ಲಿಫ್ಟ್ ಇರ್ಬೋದು, ಜನರೇಟರ್ ಇರ್ಬೋದು, ಮತ್ತು ಎಲ್ಲ ಈಗಿನ ಮಾಡರ್ನ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮಧುಕರ್ನ ಅಮ್ಮೆರು ಉಮೇಶ್ ಕುಮಾರ್, ಪಾಲುದಾರರು ಮುರಳೀಧರ್, ಬಿಎಸ್ ಸತೀಶ್ ಕುಮಾರ್, ಮಧುಕರ್ ಬಿ, ಮನೀಶ್ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಕಿಡಿದ್ದರು.